ಸ್ಪಂದನ ವಾಹಿನಿ ನೋಡ್ತಿರುವಂತಹ ಸಮಸ್ತ ಪರೀಕ್ಷಕರಿಗೆಲ್ಲರಿಗೂ ಈ ವಿಶೇಷ ಕಾರ್ಯಕ್ರಮಕ್ಕೆ ಬಹಳ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಮಾನ್ಸೂನ್ ಹೇಗೂ ಶುರುವಾಗಿದೆ, ಮಳೆ ಆರ್ಭಟ ಜೋರಾಗಿದೆ. ನಾವು ಬಹಳ ಸಣ್ಣದರಿಂದಲೂ ಒಂದು ಹಾಡನ್ನು ಕೇಳ್ಕೊಂಡ್ಬಂದಿದ್ದೇವೆ, ಒಳಿತು ಮಾಡು ಮನುಷ್ಯ ನೀನಿರುವುದು 3 ದಿವಸ ಅಂತ. ನಾವು ಬದುಕಿರುವಷ್ಟು ಸಮಯ ಏನಾದರೂ ಒಳಿತು ಮಾಡಬೇಕಂತೆ, ಅಂತಹದ್ದೇ ಒಂದು ಉದ್ದೇಶವನ್ನು ಇಟ್ಕೊಂಡು ನಿಮಗೆಲ್ಲ ಗೊತ್ತಿರೋ ಹಾಗೆ MK ಗ್ರೂಪ್ ಹಾಗೆ ಶೈನ್ ಎಂಟರ್ಪ್ರೈಸಸ್ ನಿಮ್ಮ ಕನಸಿನ ಮನೆಯನ್ನು ನಿಮಗೆ ಕಟ್ಟಿಕೊಡುವಂತಹ ಒಂದು ಒಳಿತಿನ ಕೆಲಸವನ್ನು ಮಾಡುವಲ್ಲಿ ಇದು 9ನೇ ತಿಂಗಳಿಗೆ ನಾವು ಕಾಲಿಟ್ಟಿದ್ದೇವೆ. ನಾವು ಮೊದಲ ತಿಂಗಳು ಪ್ರಾರಂಭಿಸಿದಾಗ ನಾವು ಅಂದ್ಕೊಂಡಿರಲಿಲ್ಲ ಇಷ್ಟು ಪ್ರೋತ್ಸಾಹ ಸಿಗ್ತದೆ ಅಂತ. ಆದರೆ ಈ 9ನೇ ತಿಂಗಳಿನ ಡ್ರಾದಲ್ಲಿ ನಾವೆಲ್ಲ ಸೇರಿದಾಗ ಇಷ್ಟು ಪ್ರೋತ್ಸಾಹ ಪ್ರೀತಿ ನಿಮ್ಮಿಂದ ಸಿಕ್ಕ ಕಾರಣವೇ ಬಹುಮಾನಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಬಂದಿದೆ. ಅದಂತೂ ಮುಂದಿನ ತಿಂಗಳಂತೂ ಸ್ವಾತಂತ್ರ್ಯದ ತಿಂಗಳು. ಹಾಗಾಗಿ ಮುಂದಿನ ತಿಂಗಳು ಬಹುಶಃ 15 ಬಹುಮಾನಗಳನ್ನು ನಿಮಗೋಸ್ಕರ ನಾವು ಕೊಡ್ತಾ ಇದ್ದೇವೆ. ಇದು ಒಂದು ವಿಶೇಷ ಸೂಚನೆಯನ್ನು ಕಾರ್ಯಕ್ರಮಕ್ಕೆ ಪ್ರಾರಂಭದಲ್ಲೇ ನಾನು ಕೊಡ್ತಾ ಇದ್ದೇನೆ. ಅದ್ರ ಜೊತೆಗೆ ಈ 9ನೇ ತಿಂಗಳಿನ ಡ್ರಾದಲ್ಲಿ ನಮ್ಮ ಜೊತೆ ಎಲ್ಲ ಅತಿಥಿಗಳು ಸೇರಿಕೊಂಡಿದ್ದಾರೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ MK ಗ್ರೂಪ್ ಹಾಗೆ ಶೈನ್ ಎಂಟರ್ಪ್ರೈಸಸ್ ಕಡೆಯಿಂದ ಫಿರೋಜ್ ಖಾನ್ ಸರ್, ಮುಜಾಫಿರ್ ಅಹಮದ್ ಇದ್ದಾರೆ. ಅವರನ್ನು ಬಹಳ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಿದ್ದೇನೆ. ಅದ್ರ ಜೊತೆಗೆ ನಮ್ಮ ಜೊತೆ ಇದ್ದಾರೆ ದೇವರಾಜ್ ಅವರನ್ನು ಕೂಡ ನಾನು ಬಹಳ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಅದ್ರ ಜೊತೆಗೆ ನಮ್ಮ ಜೊತೆ ಇನ್ನಿಬ್ಬರು ಅದೃಷ್ಟಶಾಲಿ ವ್ಯಕ್ತಿಗಳನ್ನು ಆಯ್ಕೆ ಮಾಡಲಿಕ್ಕೆ ಬಂದಿದ್ದಾರೆ. ಮುಫೀಸ್ ಹಾಗೆ ಮುಹೀಜ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಬ್ಬರನ್ನು ಕೂಡ ಬಹಳ ಪ್ರೀತಿಯಿಂದ ನಾನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಬಂಧುಗಳೇ, ನಿಮಗೆ ಗೊತ್ತಿರ್ಬೋದು, ನಾವೆಲ್ಲ ರೆಡಿ ಇದ್ದೇವೆ. ನೀವು ಕೂಡ 5:30 ಆದರೆ ಎಲ್ಲರೂ ಯೂಟ್ಯೂಬ್ ಮುಂದೆ ಅಥವಾ ಸ್ಪಂದನ ವಾಹಿನಿ ಮುಂದೆ ನಿಮ್ಮ ಅದೃಷ್ಟದ ಪರೀಕ್ಷೆಯನ್ನು, ನಿಮ್ಮ ಆಯ್ಕೆಯನ್ನು ನೋಡ್ಕೊಳ್ಳಿಕ್ಕೆ ನೀವು ಕಾಯ್ತಾ ಇರ್ತೀರಂತ ನನಗೆ ಖಂಡಿತವಾಗಿ ಗೊತ್ತಿದೆ. ಜಾಸ್ತಿ ಮಾತಾಡಿ ಸಮಯ ಹಾಳು ಮಾಡೋದು ಸರಿಯಲ್ಲ ಅಂತ ನಾನು ಅಂದ್ಕೊಳ್ತೇನೆ. ಆದ್ದರಿಂದ ನಿಮಗೆಲ್ಲ ಗೊತ್ತಿರುವ ಹಾಗೆ 10ನೇ ತಾರೀಕಿನ ಹಿಂದೆನೇ ಕಟ್ಟಿದವರು ಮತ್ತು 10ನೇ ತಾರೀಕಿನ ನಂತರ ಕಟ್ಟಿದವರ 2 ಕೂಪನ್ಸ್ಗಳನ್ನು ಸಪ್ರೇಟಾಗಿ ನಾವು ಇಟ್ಟಿದ್ದೇವೆ. ಸೊ ನಾನು ರಿಕ್ವೆಸ್ಟ್ ಮಾಡಿಕೊಳ್ತಿದ್ದೇನೆ, ದಯವಿಟ್ಟು ನಮ್ಮ ಅದೃಷ್ಟದ ಬಾಕ್ಸಿಗೆ ಕೂಪನ್ಸ್ಗಳನ್ನು ಖಂಡಿತವಾಗಿ ಹಾಕಬೇಕು. ಈ ಕೂಪನ್ಸ್ ನಾವು ಹಾಕ್ತಾ ಇರೋದು ಯಾರೆಲ್ಲ 10ನೇ ತಾರೀಕಿನ ಒಳಗೆ ಕಟ್ಟಿದ್ದಾರೆ ಅವರದ್ದು ಮಾತ್ರ. ಯಾಕಂದರೆ ನಾನು ಕಾರ್ಯಕ್ರಮಕ್ಕೆ ಯಾವತ್ತೂ ಮೊದಲೇ ಹೇಳ್ತಾ ಇರ್ತೇನೆ, ದಯವಿಟ್ಟು 10ನೇ ತಾರೀಕು ಮೊದಲೇ ಕಟ್ಟಿ. ಯಾಕಂದರೆ ನಿಮಗೆ 6 ಬಂಪರ್ ಬಹುಮಾನಗಳನ್ನು ಗೆಲ್ಲುವಂಥ ಅವಕಾಶ, ಅದರ ಜೊತೆಗೆ ಮತ್ತೊಂದು ಮೆಗಾ ಬಹುಮಾನವನ್ನು ಗೆಲ್ಲುವಂಥ ಅವಕಾಶ ನಿಮ್ಮೆಲ್ಲರ ಕಣ್ಣು ಮುಂದೆಯೇ ನಿಮ್ಮೆಲ್ಲರ ಅದೃಷ್ಟದ ಕೂಪನ್ ಸಂಖ್ಯೆಗಳನ್ನು ಈ ಬಾಕ್ಸಿನಲ್ಲಿ ನಾವು ಹಾಕ್ತಾ ಇದ್ದೇವೆ. ಇದೆಲ್ಲ 10ನೇ ತಾರೀಕು ಹಿಂದೆ ಕಟ್ಟಿದವರು ಮಾತ್ರ. ಇನ್ನು ಉಳಿದದ್ದು ಎಲ್ಲ 10ನೇ ತಾರೀಕು ನಂತರ ಕಟ್ಟಿದವರು. ಇವರಿಗೆ ಖಾಲಿ ಕೊನೆಯ ಬಂಪರ್ ಬಹುಮಾನವನ್ನು ಗೆಲ್ಲಲಿಕ್ಕೆ ಮಾತ್ರ ಅವಕಾಶ ಇರೋದು. ಸರ್, ಒಂದ್ಸಲ ಅದನ್ನು ಶೇಕ್ ಮಾಡಿಬಿಡಿ ಪ್ಲೀಸ್. ಪ್ರತಿ ತಿಂಗಳಿನಂತೆ 3 ಸರ್ಪ್ರೈಸ್ ಗಿಫ್ಟ್ ವೌಚರ್ಸ್ ಹಾಗೆ 3 ಚಿನ್ನದ ಉಂಗುರಗಳು, ಅದರ ಜೊತೆಗೆ ಒಂದು ಬಂಪರ್ ಬಹುಮಾನ. ಈ ಬಾರಿಯಂತೂ 12 ಗ್ರಾಮ್ ಚಿನ್ನವನ್ನು ಗೆಲ್ಲುವಂಥ ಅವಕಾಶ. ಬಹುಶಃ ಚಿನ್ನದ ಅಂಗಡಿಗೆ ಹೋದವರಿಗೆ ಖಂಡಿತವಾಗಿ ತಿಳಿದಿರ್ತದೆ 12 ಗ್ರಾಮ್ ಚಿನ್ನ ತಗೊಳ್ಳಿಕ್ಕೆ ಈಗ ಎಷ್ಟು ವ್ಯಾಲ್ಯೂ ಆಗ್ತದೆ ಅಂತ. ಅಂಥದ್ರಲ್ಲಿ ಈ ಯೋಜನೆಯನ್ನು ನಿಮಗೋಸ್ಕರ ಮಾಡಿ ಕೇವಲ ಒಂದು ಮಿನಿಮಮ್ ಅಮೌಂಟಲ್ಲಿ ನಿಮಗೆ ಒಂದು 12 ಗ್ರಾಮ್ ಚಿನ್ನವನ್ನು ಈ ತಿಂಗಳು ಗೆಲ್ಲುವಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ MK ಗ್ರೂಪ್ ಹಾಗೆ ಶೈನ್ ಎಂಟರ್ಪ್ರೈಸಸ್ ಅವರು. ಸೊ ನಾನು ಮುಫೀಸ್ ಅವರಲ್ಲಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದೇನೆ, ಮೊದಲ ಗಿಫ್ಟ್ ಸರ್ಪ್ರೈಸ್ ಬಹುಮಾನವನ್ನು ಪಡೆಯುವಂಥ ಅದೃಷ್ಟಶಾಲಿ ಕೂಪನ್ ನಂಬರ್ 2435. ನೀವು ನಿಮ್ಮ ಸ್ಕ್ರೀನ್ ಮೇಲೆ ಖಂಡಿತವಾಗಿ ನೋಡ್ಬೋದು. 2435 ಇವರು ಮೊದಲ ಅದೃಷ್ಟಶಾಲಿ ವ್ಯಕ್ತಿಯಾಗಿ ಇವತ್ತು ಆಯ್ಕೆಯಾಗಿದ್ದಾರೆ. ಎಸ್, ಅವರಿಗೆ ನಮ್ಮ ಮೊದಲ ಗಿಫ್ಟ್ ಹ್ಯಾಂಪರ್ ಹೋಗ್ತಾ ಇದೆ, ನಂಬರ್ 2, 4, 3 and 5. ಸೊ ಮೊದಲ ಈ ಸರ್ಪ್ರೈಸ್ ಬಹುಮಾನ ಹೋಗ್ತಾ ಇದೆ ಕಾಸರಗೋಡಿಗೆ ಶೋಯಬ್ ಇಕ್ಬಾಲ್ ಅವರಿಗೆ. ಮೊದಲ ಒಂದು ಸರ್ಪ್ರೈಸ್ ಬಹುಮಾನ ಬಂಪರ್ ಒಂದು ಗಿಫ್ಟ್ ವೌಚರ್ ಹೋಗ್ತಾ ಇದೆ. ಸೊ 2435 ಶೋಯಬ್ ಅವರಿಗೆ ದೂರದ ಕಾಸರಗೋಡಿಗೆ ಮೊದಲ ಒಂದು ಸರ್ಪ್ರೈಸ್ ಬಂಪರ್ ಬಹುಮಾನ ಹೋಗ್ತಾ ಇದೆ. ಸೊ ಎರಡನೆಯ ಒಂದು ಗಿಫ್ಟ್ ವೌಚರ್ ಯಾರಿಗೆ ಸಲ್ತಾರೆ ಅಂತ ನೋಡುವಂಥ ಸಮಯ. ಮತ್ತು ಮುಫೀಸ್ ಅವರು ಅವರ ಅದೃಷ್ಟದ ಕೈಯಿಂದ ಎರಡನೆಯ ಅದೃಷ್ಟಶಾಲಿ ವ್ಯಕ್ತಿಯನ್ನು ಆಯ್ಕೆ ಮಾಡ್ತಿದ್ದಾರೆ. ದ ಕೂಪನ್ ನಂಬರ್ ಈಸ್ 1, 6, 9 and 1. 1, 6, 9, 1. 1, 6, 9, 1. ಈ ಗಿಫ್ಟ್ ಹ್ಯಾಂಪರನ್ನು ಪಡೆಯುವಂಥ ಎರಡನೇ ಅದೃಷ್ಟಶಾಲಿ ವ್ಯಕ್ತಿ ನಜ್ದೀನ್ ಅವರಿಗೆ
ಬಜ್ಪೆ ಮಂಗಳೂರಿಗೆ ಈ ಎರಡನೆಯ ಗಿಫ್ಟ್ ಹ್ಯಾಂಪರ್ನ ಬಹುಮಾನ ಸಂದಿದೆ. ಒಂದು ಕಾಸರಗೋಡಿಗೆ ಹೋಯಿತು, ಒಂದು ಮಂಗಳೂರಿಗೆ ಹೋಯಿತು, ಇನ್ನು ಮೂರನೇದು ಒಂದು ಉಡುಪಿಗೆ ಬರಲಿ ಅನ್ನುವಂಥ ಒಂದು ಆಶಯದೊಂದಿಗೆ ಮುಫೀಸ್ ಅವರಲ್ಲಿ ಮತ್ತೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ನಿಮ್ಮ ಅದೃಷ್ಟದ ಕೈಯಿಂದ ಮತ್ತೆ ಇನ್ನೊಂದು ಆಯ್ಕೆ ಕೂಪನ್ ನಂಬರ್ ಓಕೆ 1, 2, 9 and 2 1, 2, 9, 2 ಇದು ಮೂರನೆಯ ಗಿಫ್ಟ್ ಹ್ಯಾಂಪರನ್ನು ಪಡೆಯುವಂತಹ ಕೂಪನ್ ನಂಬರ್ 1, 2 and 9, 2. ಮೊದಲ ಬಹುಮಾನ ಕಾಸರಗೋಡಿಗೆ ಹೋಗಿತ್ತು, ಎರಡನೇದ್ದು ಮಂಗಳೂರಿಗೆ, ಹಾಗೆ ಮೂರನೇದು ಅಮೀರ್ ಬೈಕಂಪಾಡಿ ಅವರಿಗೆ ಮೂರನೆಯ ಒಂದು ಸರ್ಪ್ರೈಸ್ ಬಹುಮಾನ ಖಂಡಿತವಾಗಿ ಸಲ್ತಾ ಇದೆ. ಈ 3 ಬಹುಮಾನಗಳನ್ನು ಗೆದ್ದಿರುವಂತಹ ವಿಜೇತರಿಗೆ MK ಗ್ರೂಪ್ ಹಾಗೆ ಶೈನ್ ಎಂಟರ್ಪ್ರೈಸಸ್ ಕಡೆಯಿಂದ ಹೃದಯಾಂತರಾಳದ ಅಭಿನಂದನೆಗಳನ್ನು ಸಮರ್ಪಿಸಿಕೊಳ್ತಾ, ಮುಂದೆ 3 ಚಿನ್ನದ ಉಂಗುರದ ವಾರಸುದಾರರು ಯಾರಾಗ್ತಾರೆ ಅನ್ನುವಂಥ ನೋಡುವಂಥ ಸಮಯ. ನಾನು ಮುಹೀಸ್ ಅವರಲ್ಲಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದೇನೆ, ದಯವಿಟ್ಟು ಬರಬೇಕು, ಒಂದ್ಸಲ ನಿಮ್ಮ ಕೈಯನ್ನು ತೋರಿಸಿಬಿಡಿ ಪ್ಲೀಸ್. ಅದ್ರ ಜೊತೆಗೆ ಅದೃಷ್ಟದ ಬಾಕ್ಸನ್ನು ಒಂದ್ಸಲ ಶಫಲ್ ಮಾಡಿ. ಹಾಗೆ ಮೊದಲ ಚಿನ್ನದ ಉಂಗುರವನ್ನು ಪಡೆಯುವಂತಹ ಅದೃಷ್ಟಶಾಲಿ ನಂಬರ್ 0, 3, 8 and 9. 0, 3, 8, 9 ಮೊದಲ ಚಿನ್ನದ ಉಂಗುರವನ್ನು ಪಡೆದಿದ್ದಾರೆ. ಅದೃಷ್ಟಶಾಲಿ ವ್ಯಕ್ತಿ ಯಾರು, ಎಲ್ಲಿಂದ ಅಂತ ನೋಡೋಣ. ಎಸ್, ಕೃಷ್ಣಾಪುರಕ್ಕೆ ಮೊದಲ ಒಂದು ಚಿನ್ನದ ಉಂಗುರ ಹೋಗಿದೆ. ಸಾದಿಕ್ ಅವರಿಗೆ ಹೃದಯಾಂತರಾಳದ ಅಭಿನಂದನೆಗಳನ್ನು MK ಗ್ರೂಪ್ ಹಾಗೆ ಶೈನ್ ಎಂಟರ್ಪ್ರೈಸಸ್ ಕಡೆಯಿಂದ ನಾವು ಅರ್ಪಿಸ್ತಾ ಇದ್ದೇವೆ. ಹಾಗೆ ಎರಡನೆಯ ಚಿನ್ನದ ಉಂಗುರವನ್ನು ಪಡೆಯುವಂಥ ವಾರಸುದಾರರ ಕೂಪನ್ ನಂಬರ್ 2, 4, 1 and 3. 2, 4, 1, 3 ಎರಡನೆಯ ಚಿನ್ನದ ಉಂಗುರವನ್ನು ಪಡೆಯುವಂತಹ ವಾರಸುದಾರರ ಹೈಜಾ ಪುತ್ತೂರು. ಈ ಬಾರಿ ಮಂಗಳೂರಿಗೆ ಸುಮಾರು ಬಹುಮಾನಗಳು ಹೋಗ್ತಾ ಇದೆ. ಸೊ ಹ್ಯಾಪಿ ಫಾರ್ ದೆಮ್. ಸೊ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ ಹೈಜಾ ಅವರೇ, ಆದಷ್ಟು ಬೇಗ ನಿಮ್ಮ ಬಹುಮಾನ ನಿಮಗೆ ಸಿಗ್ತದೆ. ಅದ್ರ ಜೊತೆಗೆ ಮೂರನೆಯ ಹಾಗೆ ಕೊನೆಯ ಚಿನ್ನದ ಉಂಗುರವನ್ನು ಪಡೆಯುವಂಥ ಅದೃಷ್ಟಶಾಲಿ ವ್ಯಕ್ತಿಯ ಕೂಪನ್ ನಂಬರ್ 0, 1, 7 and 8. 0, 1 and 7, 8. 0, 1, 7, 8. ತಬ್ರೀಸ್ ಪಡುಬಿದ್ರಿ ಅವರಿಗೆ ಮೂರನೆಯ ಚಿನ್ನದ ಉಂಗುರ. ಹಾಗಾಗಿ ಇವತ್ತಿನ 6 ಅದೃಷ್ಟಶಾಲಿ ವ್ಯಕ್ತಿಗಳನ್ನು ನಾವು ಆಲ್ರೆಡಿ ಆಯ್ಕೆ ಮಾಡಿಯಾಗಿದೆ. ಇನ್ನೊಂದು ಬಂಪರ್ ಬಹುಮಾನ ಇದೆ. ಅದಕ್ಕೂ ಮುಂಚೆ ನಮ್ಮ ಜೊತೆ ದ ಪ್ರೊಪ್ರೈಟರ್ ಆಫ್ ದಿಸ್ ವಂಡರ್ಫುಲ್ MK ಗ್ರೂಪ್ ಹಾಗೆ ಶೈನ್ ಎಂಟರ್ಪ್ರೈಸಸ್ ಫಿರೋಜ್ ಖಾನ್ ಸರ್ ಇದ್ದಾರೆ. ಎಂದಿನಂತೆ ಅವರ ಒಂದಷ್ಟು ಮಾತುಗಳನ್ನು ನೀವು ಖಂಡಿತವಾಗಿ ಕೇಳ್ಬೋದು. ಹಾಗೆ ನಿಮ್ಮ ಕನಸಿನ ಮನೆ ಸಿದ್ಧ ಖಂಡಿತವಾಗಿ ಆದಷ್ಟು ಬೇಗ ಆಗ್ತದೆ, ಅದನ್ನು ಸರ್ ಈಗ ಹೇಳ್ತಾರೆ. ಅದ್ರ ಜೊತೆಗೆ ಆಗಸ್ಟ್ 15ರ ವಿಶೇಷವನ್ನು ಕೂಡ ಅವರು ನಿಮಗೆ ಈಗ ಹೇಳಲಿಕ್ಕೆ ಇದ್ದಾರೆ. ಸರ್, ಓವರ್ ಟು ಯು. ಹಲೋ, ಶೈನ್ ಎಂಟರ್ಪ್ರೈಸಸ್ನ ಶೈನ್ ಫ್ಯಾಮಿಲಿಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಈಗಾಗಲೇ ನಾವು ನಮ್ಮ ಹಾಫ್ ಆ್ಯನಿವರ್ಸರಿಯನ್ನು ಕಂಪ್ಲೀಟ್ ಮಾಡಿದ್ದೇವೆ. ಅಂದರೆ ಅರ್ಧ 9 ಮಂತ್ ಕಂಪ್ಲೀಟ್ ಆಗಿದೆ. 18 ತಿಂಗಳಲ್ಲಿ ಇನ್ನೂ 9 ತಿಂಗಳುಗಳ ಬಾಕಿ ಇದೆ. ಈ 9 ತಿಂಗಳಲ್ಲಿ 3 ಆ್ಯಕ್ಟಿವ್ ಹೋಂಡಗಳಿದೆ, ಒಂದು ಆಲ್ಟೋ ಕಾರ್ ಇದೆ, ಹಾಗೆ ನಿಮ್ಮ ಕನಸಿನ ಮನೆ, ಅದೇ ರೀತಿ ತುಂಬ ಅಮೂಲ್ಯವಾದ ಬಹುಮಾನಗಳು ಕೂಡ ಇದೆ. ಮುಂದಿನ ಮುಂದಿನ ತಿಂಗಳಲ್ಲಿ ಡ್ರಾದಲ್ಲಿ 15 ತಾರೀಕಿಗೆ ಸ್ವಾತಂತ್ರ್ಯ ದಿನಾಚರಣೆ, ಅದಕ್ಕೆ ಸ್ಪೆಷಲ್ ಆಗಿ ನಾವು 15 ಗಿಫ್ಟ್ ಹ್ಯಾಂಪರನ್ನು ಇಟ್ಟಿದ್ದೇವೆ, ಸರ್ಪ್ರೈಸ್ ಗಿಫ್ಟ್ಸ್. ಅದೇನಂತೇಳಿ ನಿಮಗೆ ನಾವು ನೆಕ್ಸ್ಟ್ ತಿಳಿಸ್ತೇವೆ. ಅದೇ ರೀತಿ ನಿಮ್ಮ ಕನಸಿನ ಮನೆ ಕೂಡ ರೆಡಿ ಆಗ್ತಾ ಇದೆ, ಅದರ ರೂಪರೇಷೆಯನ್ನು ಆಗ್ತಾ ಉಂಟು. ಅದು ಕೂಡ ನಾವು ನೆಕ್ಸ್ಟ್ ನಿಮಗೆ ಡೀಟೇಲ್ಸ್ ಆಗಿ ಹೇಳುತ್ತೇವೆ. ನಮ್ಮೊಂದಿಗೆ ಸಹಕರಿಸಿದಂತಹ ನಿಮಗೆಲ್ಲರಿಗೂ, ನಮಗೆ ಇಷ್ಟೊಂದು ಪ್ರೀತಿ ತೋರಿಸಿದ ನಿಮ್ಮೆಲ್ಲರಿಗೂ ತುಂಬದ ಕೃತಜ್ಞತೆಗಳು ಹೇಳುತ್ತಾ ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಸರ್. ಖಂಡಿತವಾಗಿ ಸರ್ ಹೇಳಿದಾಗೆ 15ಕ್ಕೆ ಸ್ವಾತಂತ್ರ್ಯ ಸಿಕ್ಕಿರುವಂತಹ ದಿನ.
ಹಾಗಾಗಿ 15 ಬಹುಮಾನಗಳನ್ನು ನಿಮಗೋಸ್ಕರ ಆಯೋಜನೆ ಮಾಡ್ತಿದ್ದಾರೆ. ಅದಕ್ಕಾದರೂ ಖಂಡಿತವಾಗಿ ಎಲ್ಲ ನೆಕ್ಸ್ಟ್ ಮುಂದೆ ಬರುವಂಥ ಆಗಸ್ಟ್ 10 ಒಳಗೆ ಎಲ್ಲ ನಿಮ್ಮ ಮೆಂಬರ್ಶಿಪ್ ಫೀಸನ್ನು ಪ್ಲೀಸ್ ಕಟ್ಟಿಬಿಡಿ. ಯಾಕಂದರೆ ಇಷ್ಟರವರೆಗೆ ನಾವು 6 ಬಹುಮಾನಗಳನ್ನು ಸರ್ಪ್ರೈಸ್ ಆಗಿ ತೆಗೆದಿದ್ದೆವು, ಆದರೆ ನೆಕ್ಸ್ಟ್ ಮುಂದಿನ ತಿಂಗಳು 15 ಬಹುಮಾನಗಳನ್ನು ತೆಗೆದಿದ್ದೇವೆ. ಸೊ ದಯವಿಟ್ಟು ಡು ನಾಟ್ ಮಿಸ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ. ದಯವಿಟ್ಟು ನೀವೆಲ್ಲ ಗ್ರ್ಯಾಬ್ ಮಾಡ್ಕೊಳ್ಬೇಕು. ಯಾಕಂದರೆ ಈ ಮಾನ್ಸೂನಲ್ಲಿ ಈಗ ದುಡಿಮೆ ಬಹಳ ಕಡಿಮೆ ಆಗಿದ್ದಾಗ ಈ ಅದೃಷ್ಟ ಆದರೂ ನಿಮ್ಮ ಕೈಗೆ ಸೇರಿದರೆ ಖಂಡಿತವಾಗಿ ಅದು ನಿಮಗೆ ಯಾವುದಕ್ಕಾದರೂ ಅನುಕೂಲ ಖಂಡಿತವಾಗಿ ಆಗ್ತದೆ. ಕರೆಕ್ಟ್. ನೋಡಿ, ನಾವು ಪ್ರತಿ ತಿಂಗಳು 15ನೇ ತಾರೀಕಿಗೆ ಡ್ರಾ ಮಾಡೋದು. ಸೊ ಮುಂದೆ ನೋಡಿ, 15ನೇ ತಿಂಗಳು ನಮಗೆ 15ನೇ ಆಗಸ್ಟ್ ಸ್ವಾತಂತ್ರ್ಯ ಕೂಡ ಇದೆ, 15 ಬಹುಮಾನ ಕೂಡ ಇದೆ. ಸೊ ಎಲ್ಲವನ್ನು ನಿಮಗೋಸ್ಕರ ನಮ್ಮ ಇಡೀ ತಂಡದ ಕಡೆಯಿಂದ ಅರ್ಪಿಸ್ತಾ ಇದ್ದೇವೆ. ಸೊ ತಡ ಮಾಡೋದು ಸರಿಯಲ್ಲ, ನನಗೆ ಗೊತ್ತಿದೆ ನೀವೆಲ್ಲ ಒಂದು ಬಂಪರ್ ಬಹುಮಾನ ಯಾರಿಗೆ ಸೇರ್ತದೆ ಅನ್ನುವಂಥ ಒಂದು ಕುತೂಹಲದಲ್ಲಿ ಇದ್ದೀರಿ. ಹಾಗಾಗಿ ಈ ಆಫ್ಟರ್ 10th ಕಟ್ಟಿದವರ ಕೂಪನ್ಸ್ಗಳನ್ನು, ಅದರ ಜೊತೆಗೆ ಈಗ ಆಲ್ರೆಡಿ ಗೆದ್ದಿರುವಂತಹ 6 ಸರ್ಪ್ರೈಸ್ ಬಹುಮಾನಗಳನ್ನು ಗೆದ್ದಿರುವಂತಹ ಕೂಪನ್ ನಂಬರನ್ನು ಕೂಡ ನಾವು ಬಾಕ್ಸಿಗೆ ಹಾಕ್ತಾ ಇದ್ದೇವೆ. ಅದರ ಜೊತೆಗೆ ನೀವೆಲ್ಲ 10 ತಾರೀಕು ನಂತರ ಕಟ್ಟಿದವರು ಸುಮಾರು ಜನ ಇದ್ದೀರಿ, ಅವರ ಕೂಪನ್ಗಳನ್ನು ಕೂಡ ನಾವು ಈಗ ಅದೃಷ್ಟದ ಬಾಕ್ಸಿಗೆ ಹಾಕ್ತಾ ಇದ್ದೇವೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ. ಸ್ವಲ್ಪ ಕಮ್ಮಿ ಆಗ್ತಾ ಬರ್ತದೆ. ಈಗಾಗಲೇ ನಮ್ಮ ಯೋಜನೆಯ ಕರೆಕ್ಟ್ 50% ಹಂತಕ್ಕೆ ನಾವು ಬಂದಾಗಿದೆ. ಹಾಗಾಗಿ ಇನ್ನು ಮುಂದಿನ ತಿಂಗಳಿದ್ರೆ 50% ಇಲ್ಲಿದ್ದರೆ ಸಾಕು. ಸೊ ಒಂದು ಬಾರಿ ಚೆನ್ನಾಗಿ ಫಿರೋಜ್ ಸರ್ ಶಫರ್ ಮಾಡಿಬಿಡಿ ಸರ್. ನಿಮಗೆಲ್ಲ ತಿಳಿದಿರುವ ಹಾಗೆ MK ಗ್ರೂಪ್ ಹಾಗೆ ಶೈನ್ ಎಂಟರ್ಪ್ರೈಸಸ್ ಇದರ 9ನೇ ಡ್ರಾದ ಅದೃಷ್ಟಶಾಲಿ ಬಂಪರ್ ಬಹುಮಾನವನ್ನು ಗೆಲ್ಲುವಂತಹ ಕೂಪನ್ ನಂಬರನ್ನು ಆಯ್ಕೆ ಮಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ದೇವರಾಜ್ ಅವರು. ಅವರನ್ನು ನಾನು ಮುಂದೆ ವೇದಿಕೆ ಕರೀತಾ ಇದ್ದೇನೆ. ನಿಮ್ಮ ಕೈ ಒಂದು ಸಲ ಹಾಗೆ ತೋರಿಸಿಬಿಡಿ. ಎಂಟಿ ಹ್ಯಾಂಡೆಡ್. ಸೊ ಒಂದು ಸಲ ಹಾಗೆ ಶಫಲ್ ಮಾಡಿ ಅದರೊಳಗೆ 9ನೇ ಡ್ರಾದ ಅದೃಷ್ಟಶಾಲಿ ವ್ಯಕ್ತಿಯನ್ನು ಆಯ್ಕೆ ಮಾಡಲಿಕ್ಕೆ ದೇವರಾಜ್ ಅವರು ಅವರ ಅಮೃತ ಹಸ್ತದಿಂದ ಕೂಪನನ್ನು ತೆಗೆದುಕೊಡ್ತಾ ಇದ್ದಾರೆ. ನಿಮ್ಮೆಲ್ಲರ ಕುತೂಹಲಕ್ಕೆ ಈಗ ನಾವು ತೆರೆ ಎಳಿಲಿಕ್ಕಿದ್ದೇವೆ. ದ ಕೂಪನ್ ನಂಬರ್ ಈಸ್ 943 943 ಇವರಿಗೆ 9ನೇ ಡ್ರಾದ ಬಂಪರ್ ಬಹುಮಾನವನ್ನು ಗೆಲ್ಲುವಂಥ ಅವಕಾಶ. ಸೊ ಬಂಪರ್ ಬಹುಮಾನ ಬಂದಿದೆ ಉಡುಪಿಗೆ, ಕಾರ್ಕಳಕ್ಕೆ ಬಂದಿದೆ, ಕುಕ್ಕುಂದೂರಿಗೆ ಬಂದಿದೆ, ಸೀಮಾ ಅವರಿಗೆ. ಸೊ ಸೀಮಾ ಅವರೇ, ಶೈನ್ ಎಂಟರ್ಪ್ರೈಸಸ್ ಹಾಗೆ MK ಗ್ರೂಪ್ ಕಡೆಯಿಂದ ನಿಮಗೆ ಹೃದಯ ತುಂಬಿದ ಅಭಿನಂದನೆಗಳನ್ನು ಎಲ್ಲ ತಂಡದ ಸದಸ್ಯರ ಪರವಾಗಿ ಹೇಳ್ತಾ ಇದ್ದೇವೆ. ನೀವು ಈ ತಿಂಗಳಿನ ಅದೃಷ್ಟಶಾಲಿ ವ್ಯಕ್ತಿಯಾಗಿದ್ದೀರಿ. ಬಹುಶಃ ಖಂಡಿತವಾಗಿ ಹಿಂದಿನ ನಾವು ಡ್ರಾದಲ್ಲಿ ನೋಡಿದ್ದೆವು, ಅವರಿಗೆ ಎಷ್ಟು ಖುಷಿಯಾಗಿತ್ತು ನಾವು ಒಂದು ಸಲ ಕಾಲ್ ಮಾಡಿದಾಗ ಅಂತ. ಸೊ ಅವರ ರೆಸ್ಪಾನ್ಸನ್ನು ನಾವು ತೆಗೆದುಕೊಳ್ಳುವಂಥ ಸಮಯ, ಅವರಿಗೆ ಖಂಡಿತವಾಗಿ ನಾವು ಕರೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಲೆಟ್ಸ್ ಸಿ ರಿಸೀವ್ ಮಾಡ್ತಾರ ಅಂತ ನೋಡುವ. ಮಾಡಿದರೆ ಇಟ್ ವಿಲ್ ಬಿ ಗುಡ್ ಫಾರ್ ಅಸ್. ಸೊ ಲೆಟ್ಸ್ ಸಿ. ಹಲೋ ಸರ್. ಹಲೋ. ಶಿಮಾ ಅವರಲ್ವಾ? ಶಿಮಾ ಅಲ್ಲ, ಶೈಮಾ. ಓಕೆ ಫೈನ್, ಸಾರಿ, ಶೈಮಾ ಅವರಲ್ವಾ? ಇದು MK ಗ್ರೂಪ್ ಹಾಗೆ ಶೈನ್ ಎಂಟರ್ಪ್ರೈಸಸ್ ಕಡೆಯಿಂದ ನಿಮಗೆ ಕರೆ ಮಾಡ್ತಾ ಇರೋದು. ಹೇಳಿ ಸರ್. ಸೊ ಅಂದರೆ ಏನಿರ್ಬೋದು, ಯಾಕೋಸ್ಕರ ಕಾಲ್ ಮಾಡಿದ್ದೇವೆ ಅಂತ ನಿಮ್ಗೆ ಅನ್ಸಿರ್ಬೋದು. ಶೈನ್ ಎಂಟರ್ಪ್ರೈಸಸ್ ವಿನ್ನರ್ಸ್ ಆಗಿದ್ದೀರಾ? ಅಂದರೆ ಏನು ವಿನ್ ಆಗಿರ್ಬೋದು ಅಂತ ನಿಮ್ಗೆ ಅನ್ನಿಸ್ತದೆ ನೀವು? ಒಂದು ಹೇಳಿದ್ಯಲ್ಲ ಆ ರೀತಿ ಯಾವ್ದೊಂದು ಬಂದಿರ್ಬೋದು. ಶೈಮಾ ಅವರೇ, ನೀವು 12 ಗ್ರಾಮ್ ಚಿನ್ನವನ್ನು ಗೆದ್ದಿದ್ದೀರಿ ಸರ್. ಅಲ್ಹಮ್ದುಲಿಲ್ಲಾ. ನಿಜವಾಗಿ ಈಗ ನಾವು ಲೈವ್ ಡ್ರಾದಲ್ಲೇ ಇದ್ದೇವೆ, ಸ್ಪಂದನ ವಾಹಿನಿಯಲ್ಲಿ ಹಾಗೆ ಯೂಟ್ಯೂಬಲ್ಲಿ ಲೈವ್ ಆಗ್ತಾ ಇದೆ. ಸೊ ನಿಮಗೆ ನಾವು ಡೈರೆಕ್ಟ್ ಕನೆಕ್ಟ್ ಮಾಡ್ತಾ ಇದ್ದೇವೆ ಲೈವಿಂದಲೇ. ಸೊ ನೀವು 9ನೇ ಡ್ರಾದ 12 ಗ್ರಾಮ್ ಚಿನ್ನವನ್ನು ಗೆಲ್ಲುವಂಥ ಅದೃಷ್ಟಶಾಲಿ ವ್ಯಕ್ತಿಯಾಗಿ ಇವತ್ತು ಆಯ್ಕೆಯಾಗಿದ್ದೀರಿ. ಅಲ್ಹಮ್ದುಲಿಲ್ಲಾ, ಥ್ಯಾಂಕ್ ಯು ಸರ್. ಸೊ ಏನ್ ಅನ್ನಿಸ್ತಾ ಇದೆ ಸರ್ ಇವಾಗ? ಖುಷಿ ಆಗ್ತಾ ಇದೆ. ಅಂದ್ರೆ ನೀವು ಎಣಿಸಿದ್ರ ನಾನು ಗೆಲ್ತೇನೆ ಒಂದ್ ದಿವಸ ಅಂತ? ಇಲ್ಲ, ಎಂತ ಎಣಿಸಿರ್ಲಿಲ್ಲ. ಸೊ ಆದಷ್ಟು ಬೇಗ ನಿಮ್ಮ ಬಹುಮಾನವನ್ನು ನೀವು ಖಂಡಿತವಾಗಿ ಕನೆಕ್ಟ್ ಮಾಡಿ. ನಿಮಗೆ ತಂಡದವರು ಮತ್ತೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಓಕೆ. ಸೊ ನಿಮಗೆ
ಈಗ ಏನಾದರೂ ಶೈನ್ ಎಂಟರ್ಪ್ರೈಸಸ್ ಕಡೆ ಅಥವಾ ಶೈನ್ ಎಂಟರ್ಪ್ರೈಸಸ್ ಪರವಾಗಿ ಏನಾದರೂ ಹೇಳೋದಾದ್ರೆ ಒಂದೆರಡು ಮಾತು ಪ್ಲೀಸ್. ಒಳ್ಳೆ ಒಂದು ಗ್ರೂಪ್ ಇದೆ, ಒಳ್ಳೆ ಗ್ರೂಪ್ ಮಾಡಿದ್ದಾರೆ ಅವರು. ಫಸ್ಟ್ ಇಂದ ಸಹ ನೋಡ್ತಿದ್ದೆ, ಒಳ್ಳೆ ಒಂದು ಆಕ್ಟಿವಿಟಿ ಇದೆ ಅದರಲ್ಲಿ. ತುಂಬಾ ಅಂದ್ರೆ ಒಂದು ಮೆಸೇಜ್ ಮಾಡೋದು, ಆದ್ರೆ 10 ತಾರೀಕು ಒಳಗೆ ಕಟ್ಲಿಕ್ಕೆ ಇದ್ರೆ ಸಹ ಒಂದು ಇನ್ಫಾರ್ಮ್ ಮಾಡ್ತಾರೆ. ನಮ್ಗೆ ನೆನಪಿಲ್ಲ ಆದ್ರೆ ಒಂದು ನೆನಪು ಮಾಡ್ತಾರೆ ಅವರು. ಕರೆಕ್ಟ್. ಅದೊಂದು ತುಂಬಾ ಒಳ್ಳೆ ಖುಷಿ ಆಗ್ತೈತೆ. ಮತ್ತೆ ಎಲ್ಲ ಸಹ ಅವರು ವಿನ್ನರ್ಸ್ ಇದ್ದು ಎಲ್ಲ ಡೀಟೇಲ್ಸ್ ಕೊಡ್ತಾ ಇರ್ತಾರೆ. ನಾವು ಪೇಮೆಂಟ್ ಮಾಡಿದ್ದು ಕರೆಕ್ಟ್ ಎಲ್ಲ ಒಂದು ಡೀಟೇಲ್ಸ್ ಕೊಡ್ತಾ ಇದ್ದಾರೆ. ಒಳ್ಳೆ ಗ್ರೂಪ್ ಮಾಡಿದ್ದಾರೆ. ಹಾಗಾಗಿ ಇನ್ನು ಮುಂದೆ ಕೂಡ ಈ ತರ ಸ್ಕೀಮ್ ಮಾಡಿದ್ರೆ ಖಂಡಿತವಾಗಿ ನೀವೆಲ್ಲ ಭಾಗವಹಿಸ್ತೀರಾ ಅಂತ ಅನ್ಕೊಳ್ತೇವೆ. ಹೌದು ಸರ್, ಖಂಡಿತವಾಗಿ ಸೇರ್ತೇನೆ. ಸರ್ ಥ್ಯಾಂಕ್ ಯು ಸೋ ಮಚ್ ಶೈಮಾ ಅವರೇ. ನೀವು ಈ ಕರೆ ಎತ್ತಿದ್ದಕ್ಕೆ ನಿಮಗೆ ತುಂಬ ಥ್ಯಾಂಕ್ಸ್. ಅದರ ಜೊತೆಗೆ ಗೆದ್ದದಕ್ಕೆ ನಿಮಗೆ ಹೃದಯ ತುಂಬಿದ ಅಭಿನಂದನೆಗಳು ಎಲ್ಲ ತಂಡದ ಪರವಾಗಿ. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಎಸ್, ಅದು ಸೀಮಾ ಅಲ್ಲ, ಅದು ಶೈಮಾ ಅವರು ಕಾರ್ಕಳ ಅದೃಷ್ಟಶಾಲಿ ವ್ಯಕ್ತಿಯಾಗಿ ಆಯ್ಕೆಗೊಂಡಿದ್ದಾರೆ. ಅವರ ಕೆಲವು ಮಾತುಗಳನ್ನು ಖಂಡಿತವಾಗಿ ನೀವೆಲ್ಲ ನೋಟ್ ಮಾಡ್ಬೋದು. ಒಂದು ನಮ್ಮ ತಂಡ ಅಂದರೆ MK ಗ್ರೂಪ್ ಹಾಗೆ ಶೈನ್ ಎಂಟರ್ಪ್ರೈಸಸ್ ತಂಡದ ಒಂದು ಆ್ಯಕ್ಟಿವಿಟೀಸ್ಗಳನ್ನು ನೀವು ನೋಡ್ಬೋದು. ಎಲ್ಲವನ್ನು ನಿಮ್ಮ ಮುಂದೆನೇ ಯಾವುದೇ ಆಚೀಚೆಗಳ ಕೆಲಸಗಳಿಲ್ಲದೆ ನಿಮ್ಮ ಮುಂದೆನೇ ಟ್ರಾನ್ಸ್ಪರೆಂಟಾಗಿ ಎಲ್ಲವನ್ನು ಮಾಡ್ತಾ ಇದ್ದಾರೆ. ಅವರೇ ಹೇಳ್ತಿದ್ದಾರೆ, ತಂಡದಿಂದ ಪ್ರತಿ ಸಲ ಮೆಸೇಜ್ ಬರ್ತದೆ, ನಮಗೆ ರಿಮೈಂಡರ್ ಬರ್ತದೆ, ಕಟ್ಟದಿದ್ದರೂ ಅವರು ಹೇಳ್ತಾರೆ ಬಂದು. ಇದನ್ನೆಲ್ಲ ನೋಡಬೇಕಾದ್ರೆ ಬಹುಶಃ ಇದು ಒಬ್ಬರು ಇಬ್ಬರಿಂದ ಆದಂಥ ಕೆಲಸ ಅಲ್ಲ, ಇದು ಇಡೀ ತಂಡದಿಂದ ಆದಂಥ ಕೆಲಸ. ಹಾಗಾಗಿ ತಂಡಕ್ಕೆ ಮತ್ತೆ ಹೃದಯ ತುಂಬಿ ನಾನು ಅಭಿನಂದನೆಯನ್ನು ಸಮರ್ಪಿಸಿಕೊಳ್ತಾ ಇದ್ದೇನೆ. ಶೈಮಾ ಅವರಿಗೆ ಗೆದ್ದದಕ್ಕಾಗಿ ಇಡೀ ತಂಡದ ಪರವಾಗಿ ಹೃದಯ ತುಂಬಿದ ಅಭಿನಂದನೆಗಳನ್ನು ಕೂಡ ಸಮರ್ಪಿಸಿಕೊಳ್ತಾ ಇದ್ದೇವೆ. ಅದರ ಜೊತೆಗೆ ಮುಂದಿನ ತಿಂಗಳು 10ನೇ ತಾರೀಕು ಒಳಗೆ ದಯವಿಟ್ಟು ಕಟ್ಟಿ. ಯಾಕೆಂತಂದರೆ ಮುಂದಿನ ತಿಂಗಳು ನಿಮಗೆಲ್ಲ ಗೊತ್ತಿರುವ ಹಾಗೆ ಸ್ವಾತಂತ್ರ್ಯದ ಸಂಭ್ರಮದಲ್ಲಿ ನಾವೆಲ್ಲ ಇರ್ತೇವೆ. 15 ಸರ್ಪ್ರೈಸ್ ಬಹುಮಾನಗಳನ್ನು ನಿಮಗೋಸ್ಕರ ನಾವು ಆಯೋಜನೆ ಮಾಡ್ತೇವೆ. ಅದು ಬಹುಮಾನಗಳು ಏನು ಅಂತ ನಿಮಗೆ ಖಂಡಿತವಾಗಿ ಇನ್ನೊಂದು ಸ್ವಲ್ಪ ಸಮಯದಲ್ಲೇ ಗೊತ್ತಾಗ್ತದೆ. ಆದರೂ ದಯವಿಟ್ಟು ಎಲ್ಲ ಆಗಸ್ಟ್ 10 ಒಳಗೆ ನಿಮ್ಮೆಲ್ಲ ಮೆಂಬರ್ಶಿಪ್ ಫೀಸ್ಗಳನ್ನು ನೀವು ಪೇ ಮಾಡಿ, ನೀವು ಮುಂದಿನ ತಿಂಗಳು ಅದೃಷ್ಟಶಾಲಿ ವ್ಯಕ್ತಿ ಆಗಿ ನಮ್ಮ ಕಡೆ ನಿಮಗೆ ಕರೆ ಹೋಗುವಂಥ ಆಗಲಿ ಅನ್ನುವಂಥ ಒಂದು ಆಶಯವನ್ನು ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ದೇವರಾಜ್ ಸರ್ ಹಾಗೆ ಎಲ್ಲ ಅತಿಥಿ ಗಣ್ಯರಿಗೆ ಹೃದಯ ತುಂಬಿದ ಧನ್ಯವಾದಗಳನ್ನು ಒಂದೇ ಮಾತಿನಲ್ಲಿ ಹೇಳ್ತಾ, ನೀವೆಲ್ಲ ಸ್ಪಂದನ ವಾಹಿನಿಯನ್ನು ಖಂಡಿತವಾಗಿ ನೋಡ್ತಾ ಇರ್ತೀರಿ. ಮುಂದೆ ಕೂಡ ಇಂತಹ ಯೋಜನೆಗಳನ್ನು ನಾವು ಖಂಡಿತವಾಗಿ ಮಾಡ್ತಾ ಇರ್ತೇವೆ. ಸೊ ಎಲ್ಲ ಯೋಜನೆಗಳಲ್ಲಿ ನಿಮ್ಮ ಸಹಕಾರ ಬೆಂಬಲ ಹೀಗೆ ಸದಾ ಇರಲಿ ಅನ್ನುವಂಥ ಒಂದು ಆಶಯದೊಂದಿಗೆ ಇವತ್ತು ಗೆದ್ದಿರುವಂತಹ ಎಲ್ಲ ವಿಜೇತರಿಗೆ ಹೃದಯ ತುಂಬಿದ ಅಭಿನಂದನೆಗಳನ್ನು ಎರಡು ತಂಡದ ಪರವಾಗಿ ಅರ್ಪಿಸಿಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಸೊ ಹೆಚ್ಚಿನ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಸ್ಪಂದನ ವಾಹಿನಿಯನ್ನು. ಥ್ಯಾಂಕ್ ಯು.